ಎಸ್, ಈ ಸಂದರ್ಭದಲ್ಲಿ ನಮಗೆ ಕರ್ನಾಟಕದ ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಯಡಿಯೂರಪ್ಪ ಅವರ ಈ ಒಂದು ರಾಜೀನಾಮೆಯನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡ್ತೀರಿ ಅಂತ ಒಂದು, ಜೊತೆಗೆ ನಿನ್ನೆಯ ದಿವಸ ಇಡೀ ಲಿಂಗಾಯತ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು ಮಠಾಧೀಶರುಗಳು ಏನು ಬಹಿರಂಗವಾಗಿ ಸಮಾವೇಶ ಮಾಡಿ ಯಡಿಯೂರಪ್ಪ ಅವರನ್ನು ಏನು ರಾಜೀನಾಮೆ ಕೊಡಬಾರದು, ಅವರನ್ನೇ ಮುಂದುವರಿಸಬೇಕು ಅಂತ ಮಾಡಿಕೊಂಡು ಬಂದಂಥ ಒತ್ತಾಯ ಇದೆ ಅಲ್ವಾ. ಇಡೀ ಒಂದು ಲಿಂಗಾಯತ ಸಮುದಾಯದ ಧ್ವನಿ ಅಥವಾ ಮಠಾಧೀಶರುಗಳ ಧ್ವನಿಯನ್ನು BJP ಯಾವ ರೀತಿ ಟ್ಯಾಕಲ್ ಮಾಡಿತ್ತು ಮತ್ತು ಎಸ್ ಇವತ್ತಿನ ಈ ಒಂದು ರಾಜೀನಾಮೆಯ ವಿಚಾರವನ್ನು ಏನ್ ಹೇಳ್ತೀರಿ ಸರ್? BS ಯಡಿಯೂರಪ್ಪನವರ ರಾಜೀನಾಮೆ ಬಹಳ ನಿರೀಕ್ಷಿತವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಒಂದು ಮೂಲದ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಆದಾಗಲೇ ನೀವು 2 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಎನ್ನುವುದನ್ನು ಕೆಲವು ಮೂಲಗಳು ಹೇಳ್ತಾ ಇವೆ. ಓಕೆ, ಅದರಿಂದ ಸರಿಯಾಗಿ 2 ವರ್ಷದ ಅವಧಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ 2 ವರ್ಷದ ಅವಧಿಗೆ ಅವರಿಗೆ ಅವರ ಅಧಿಕಾರಾವಧಿಯನ್ನ ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಹಂಗಾಮಗಳು ಯಾಕೆ ನಡೆಯಬೇಕಿತ್ತು ಅನ್ನೋದನ್ನು. ಯಾಕೆಂದ್ರೆ ಅವರ ನಿರ್ಗಮನ ಬಹಳ ಪ್ಯಾಥೆಟಿಕ್ ಆಗಿ ಬಹಳ ದುಃಖಕರವಾಗಿ ಇದೆ. ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಮೊದಲ 1 ತಿಂಗಳು ಹೆಚ್ಚು ಕಡಿಮೆ 1 ರಿಂದ 2 ತಿಂಗಳವರೆಗೆ ಅವರಿಗೆ ಒಂದು ಸರಿಯಾದ ಕ್ಯಾಬಿನೆಟ್ ಅನ್ನು ಮಾಡ್ಲಿಕ್ಕೆ ಹೈಕಮಾಂಡ್ ಬಿಡ್ಲಿಲ್ಲ. ಅದರ ನಂತರ ಮತ್ತೆ ಅವರ ವಿರುದ್ಧ ಅವರದೇ ಸಂಪುಟದ ಸದಸ್ಯರು, ಅವರದೇ ಪಕ್ಷದ ಶಾಸಕರು ಆರೋಪಗಳ ಸುರಿಮಳೆ ಮಾಡ್ತಾ ಇರುವಾಗ, ದೂಷಣೆ ಮಾಡ್ತಾ ಇರುವಾಗ, ಅವರಿಗೆ ಅವಮಾನ ಮಾಡ್ತಾ ಇರುವಾಗ ಅದನ್ನು ಟ್ಯಾಕಲ್ ಮಾಡದೆ ಅವರನ್ನ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಬಿಟ್ರು. ಇದರಿಂದ ಬಹುಶಃ ಯಡಿಯೂರಪ್ಪನವರು ಬಹಳ ನೊಂದ್ಕೊಂಡಿರ್ಬೇಕು. ಅವರ ನಿರ್ಗಮನ ಒಬ್ಬ ಮುಖ್ಯಮಂತ್ರಿಯನ್ನ ಕೆಲವು ಅವಧಿಗೆ ನಂತರ ರಾಜೀನಾಮೆ ಕೊಡಿಸುವುದು ಇದೆಲ್ಲ ಸಂಪ್ರದಾಯ ಎಲ್ಲಾ ಕಡೆ ನಡೆದಿದೆ. ಆದ್ರೆ ಒಬ್ಬ ಮನುಷ್ಯನನ್ನ ಇಷ್ಟೊಂದು ಅವಮಾನ ಮಾಡಿ ಅವರ ಪಕ್ಷದ ಶಾಸಕರಿಂದಲೇ ಅವರ ವಿರುದ್ಧ ಮಾತಾಡಿಸಿ ಅವರನ್ನು ಈ ರೀತಿ ಒಬ್ಬ ಹಿರಿಯ ರಾಜಕಾರಣಿಯನ್ನ ಅವರ ಕೊನೆಯ ದಿನಗಳಲ್ಲಿ ನಡೆಸಿಕೊಂಡ ರೀತಿ ಇದೆಯಲ್ಲ, ಇದು ಸರಿಯಾದದಲ್ಲ. ಒಂದು. ಎರಡನೇದಾಗಿ, ಈಗ ರಾಜೀನಾಮೆ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತಾಗ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾನೆ, ಯಾಕಂದ್ರೆ ಅವನಿಗೆ ಬಹುಮತ ಇರುವುದಿಲ್ಲ. ಆದ್ರೆ ಈ ಪಕ್ಷಕ್ಕೆ ಬಹುಮತ ಇದೆ, ಆದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂದ್ರೆ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಯಾಕೆ ಕೊಟ್ರು ಎನ್ನುವ ಕಾರಣವನ್ನು ಅವ್ರ ಜನರಿಗೆ ತಿಳಿಸ್ಬೇಕಾಗುತ್ತೆ. ಯಾಕೆ ಕೊಟ್ರು? ಅವ್ರಿಗೆ 75 ವರ್ಷದ ಇವರು ಈಗ ಕಾರಣ ಹೇಳ್ತಾ ಇರೋದು 75 ವರ್ಷದ ನಂತರ ಯಾರಿಗೂ ನಾವು ಅಧಿಕಾರ ಕೊಟ್ಟಿಲ್ಲ ಅಂತ. ಅವರು ಮುಖ್ಯಮಂತ್ರಿ ಆಗುವಾಗಲೇ ಅವ್ರು 76ನೇ ವರ್ಷದಲ್ಲಿ ಇದ್ರು. ಅದು ಗೊತ್ತಿದ್ದು ಅವರನ್ನು ಮುಖ್ಯಮಂತ್ರಿ ಮಾಡ್ತೀರಿ, ಈಗ ತೆಗೆಯುವಾಗ ಆ ನೆಪ ಹೇಳ್ತೀರಿ, ಆ ನೆಪ ಸುಳ್ಳು. ಅದರಿಂದ ಬೇರೆ ಯಾರು ಕಾರಣ ಇರಬೇಕು. ನಮಗೆಲ್ಲ ನಮಗ್ ಕಂಡ ಹಾಗೆ ಈ ಸರ್ಕಾರ ಬಹಳ ಭ್ರಷ್ಟವಾದ ಸರ್ಕಾರ ಎನ್ನುವುದನ್ನು ವಿರೋಧ ಪಕ್ಷಕ್ಕೂ ಮಾತ್ರ ಅಲ್ಲ, ಜನಸಾಮಾನ್ಯರ ಅನುಭವಕ್ಕೂ ಬಂದಿದೆ. ಅದರಿಂದ ಭ್ರಷ್ಟಾಚಾರದ ಕಾರಣಕ್ಕೆ, ಯಾಕೆಂದ್ರೆ ಅವರ ಮೇಲೆ, ಅವರ ಮಕ್ಕಳ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ. ಇವರ ರಾಜೀನಾಮೆಯಿಂದ ಹೈಕಮಾಂಡ್, ಅವರ ಪಕ್ಷದ ಹೈಕಮಾಂಡ್ ಭ್ರಷ್ಟಾಚಾರದ ಸರ್ಕಾರ ಎನ್ನುವುದನ್ನ ಸಮರ್ಥನೆ ಮಾಡಿದೆ ಎನ್ನುವುದನ್ನು ಜನರಿಗೆ ಅವರು ಕೇಳಬೇಕಾಗುತ್ತೆ. ಅದಕ್ಕಾಗಿ ಸರಿಯಾದ ಕಾರಣವನ್ನು ಕೊಡ್ಬೇಕಾಗಿತ್ತು. ವಯಸ್ಸು ಒಂದೇ ಕಾರಣನ ಅಲ್ಲ, ಅವರ ಕಾರ್ಯ ವೈಫಲ್ಯ ಕಾರಣನ, ಅವರ ಭ್ರಷ್ಟಾಚಾರ ಕಾರಣನ ಎನ್ನುವುದನ್ನ ಅವ್ರ ಜನರಿಗೆ ತಿಳಿಸ್ಬೇಕಾಗುತ್ತೆ. ಮೂರನೇದಾಗಿ, ನೀವು ಲಿಂಗಾಯತರ ಇಶ್ಯೂಸ್ ಅನ್ನ ನೀವು ಕೇಳಿದ್ರೆ ಇದೊಂದು ಬಹಳ ಖೇದಕರವಾದ ಬೆಳವಣಿಗೆ. ಅದನ್ನ ಯಡಿಯೂರಪ್ಪನವರೇ ಪ್ರಾರಂಭ ಮಾಡಿದ್ರು. ಅವರೀಗ ಅವರ ವಿದಾಯದ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಹೇಗೆ ಸೈಕಲ್ ಓಡ್ಕೊಂಡು ಬಂದು ಈ ಪಕ್ಷವನ್ನ ಕಟ್ಟಿದೆ, ಅದರ ನಂತರ ಮುಖ್ಯಮಂತ್ರಿ ಆದೆ ಅಂತ. ಆದ್ರೆ ಆ ದಿನಗಳಲ್ಲಿ ಅವರು ಯಾವತ್ತು ಅವರ ಜಾತಿಯನ್ನ ತನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳಿಲ್ಲ ಅವರು. ಆದ್ರೆ ಮುಖ್ಯಮಂತ್ರಿ ಆದ ನಂತರ ಇದ್ದಕ್ಕಿದ್ದಾಗೆ ಜಾತಿಯ ಬಲ ಇಲ್ಲದಿದ್ದರೆ ನಾನು ರಾಜಕೀಯದಲ್ಲಿ ನನಗೆ ಅಸ್ತಿತ್ವ ಇಲ್ವಾ ಎನ್ನುವ ಪರಿಸ್ಥಿತಿಗೆ ಯಾಕೆ ಅವರು ಹೋದ್ರು ಎನ್ನುವುದು ಬಹಳ ನಿಗೂಢವಾದದ್ದು. ಅದರಿಂದ ಇವತ್ತು ಈ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಕೊನೆ ದಿನಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತರೂ ಕೂಡ ಆ ಪಕ್ಷ ಅದನ್ನ ಲಕ್ಷ್ಯ ಮಾಡದೆ ಅವರ ರಾಜೀನಾಮೆ ತಗೊಳ್ಳುತ್ತೆ ಅಂದ್ರೆ ಇದು ಕೇವಲ ಯಡಿಯೂರಪ್ಪನವರಿಗೆ ಮಾಡಿರೋ ಅವಮಾನ ಅಲ್ಲ, ಇದು ಇಡೀ ಲಿಂಗಾಯತ ಸಮುದಾಯ ಅವರ ಪಾಡಿಗೆ ಅವರಾಗಿ ಇದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಆದ್ರೆ ಈ ಲಿಂಗಾಯತ ಸ್ವಾಮೀಜಿಗಳು ನಾವು 17% ಇರುವ ಲಿಂಗಾಯತರನ್ನು ಪ್ರತಿನಿಧಿಸ್ತೇವೆ ಅಂತ ಹೇಳಿಕೊಳ್ತಾ ಇರುವ
ನೂರಾರು ಸ್ವಾಮೀಜಿಗಳು ಸಾರ್ವಜನಿಕವಾಗಿ ಬಂದು ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಸೂಚಿಸಿ ಪರೋಕ್ಷವಾಗಿ ಹೈಕಮಾಂಡ್ಗೆ ಬೆದರಿಕೆ ಹಾಕಿ ಇದೆಲ್ಲದರ ನಂತರನೂ ಕೂಡ ಹೈಕಮಾಂಡ್ ಅವರಿಗೆ ಯಾವ ಬೆಲೆಯನ್ನು ಕೊಡದೆ ಅವರನ್ನು ಚೇಂಜ್ ಮಾಡಿದೆ. ಅದರಿಂದ ಈಗ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದ್ರೆ ಈಗ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವುದನ್ನು. ಈಗ ಲಿಂಗಾಯತ ಸಮುದಾಯವನ್ನ ಅವರ ಆಕ್ರೋಶವನ್ನ ಶಮನ ಮಾಡ್ಲಿಕ್ಕೆ ಲಿಂಗಾಯತರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರ, ಅಲ್ಲ ಲಿಂಗಾಯತೇತರ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ. ಪ್ರಶ್ನೆ ಯಾಕೆ ಇದೆ ಅಂದ್ರೆ ಯಡಿಯೂರಪ್ಪನವರ ರಾಜಕೀಯ ಹೆಚ್ಚು ಕಡಿಮೆ ಇದು ಮುಕ್ತಾಯದ ಹಂತದಲ್ಲಿದೆ. ಆದ್ರೆ ಅವರ ಮಕ್ಕಳು ಇನ್ನೂ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ಅವರೊಬ್ಬ ತಂದೆಯಾಗಿ ಮಕ್ಕಳ ರಾಜಕೀಯದ ಬಗ್ಗೆ ಅವರು ಒಲವು ಇಟ್ಕೊಂಡ್ರೆ ತಪ್ಪಲ್ಲ. ಆದ್ರೆ ಅದನ್ನ ಹೈಕಮಾಂಡ್ ಒಪ್ಕೊಂಡು ಅವರ ಮಾತಿನಂತೆ ಒಬ್ಬ ಲಿಂಗಾಯತೇತರ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ನಮಗೆ ತಿಳಿದು ಬಂದಿರುವ ಕೆಲವು ಮೂಲಗಳ ಪ್ರಕಾರ ಯಡಿಯೂರಪ್ಪನವರು ಲಿಂಗಾಯತರ ಮುಖ್ಯಮಂತ್ರಿಗಳನ್ನಾಗಿ ಮಾಡುವುದಕ್ಕೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ಲಿಂಗಾಯತೇತರ ಮುಖ್ಯಮಂತ್ರಿ ಮಾಡೋದಕ್ಕೆ ವಿರೋಧ ಇದೆ ಅಂತ ಹೇಳ್ತಾರೆ. ಲಿಂಗಾಯತರನ್ನು ಮಾಡೋದಕ್ಕೆ ವಿರೋಧ ಇದೆ. ಯಾಕೆಂದ್ರೆ ಲಿಂಗಾಯತರನ್ನು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಇವರ ಮಕ್ಕಳನ್ನ ಉಪಮುಖ್ಯಮಂತ್ರಿ ಏನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇನ್ನೊಬ್ಬ ಲಿಂಗಾಯತ ಬಂದ್ರೆ ಲಿಂಗಾಯತ ನಾಯಕತ್ವವನ್ನ ಅವನು ಟೇಕ್ ಓವರ್ ಮಾಡ್ತಾನೆ. ಆ ನಾಯಕತ್ವ ಯಡಿಯೂರಪ್ಪನವರ ಕುಟುಂಬದ ಕೈಯಿಂದ ಅದು ಹೊರಟು ಹೋಗುತ್ತೆ ಎನ್ನುವ ಭಯ ಅವರನ್ನು ಕಾಡ್ತಾ ಇದೆ, ಕಾಣ್ಬೇಕು. ಅದರಿಂದ ಈಗ ಹೈಕಮಾಂಡ್ ಮುಂದೆ ಇರುವ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಧಿಕ್ಕರಿಸಿ, ಅಂದ್ರೆ ನೀವು ಲಿಂಗಾಯತರನ್ನು ಮಾಡಬಾರದು ಎನ್ನುವ ಅಭಿಪ್ರಾಯವನ್ನು ಧಿಕ್ಕರಿಸಿ ಲಿಂಗಾಯತೇತರ ಮುಖ್ಯಮಂತ್ರಿಯನ್ನ ಏನಾದ್ರು ಮಾಡಿದ್ರೆ ಅದಕ್ಕೆ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಏನಿರುತ್ತೆ ಮತ್ತು ಅದರ ರಾಜಕೀಯ ಪರಿಣಾಮಗಳೇನಾಗಬಹುದು ಎನ್ನುವುದು ಒಂದು ಕುತೂಹಲ ಇದೆ. ಅದರಿಂದ ಈಗ ಇದು ಬಹಳ ನಿರೀಕ್ಷಿತವಾದದ್ದು ಯಡಿಯೂರಪ್ಪನವರನ್ನ ರಾಜೀನಾಮೆ ಕೊಡಿಸಿದ್ದು. ಈಗ ಅದಕ್ಕಿಂತಲೂ ಬಹಳ ಕುತೂಹಲಕರ ಸಂಗತಿ ಏನಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರನ್ನಾಗಿ ಮಾಡ್ತಾರೆ ಅಂತ. ಅದು ಒಕ್ಕಲಿಗರನ್ನು ಮಾಡ್ತಾರ, ಲಿಂಗಾಯತರನ್ನು ಮಾಡ್ತಾರ, ಬ್ರಾಹ್ಮಣರನ್ನು ಮಾಡ್ತಾರ, OBCಗಳನ್ನು ಮಾಡ್ತಾರ, ಅಲ್ಲ ದಲಿತರನ್ನು ಮಾಡ್ತಾರ ಅಂತ. ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷ ಉಳಿದ ಪಕ್ಷಗಳಿಗಿಂತ ಜಾತಿ ರಾಜಕಾರಣದಲ್ಲಿ ಮಾಡೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಜಾತಿ ರಾಜಕಾರಣನೇ ಅವರ ರಾಜಕಾರಣದ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಅದನ್ನೇ ಮಾಡ್ತಾ ಇರೋದು ಅವರು. ಅದರಿಂದ ಅದರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಈಗ ಏನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿನ್ನೆ ದಿವಸ ಲಿಂಗಾಯತ ಮಠಾಧೀಶರುಗಳೆಲ್ಲ ಬೀದಿಗೆ ಬಂದಿರುವುದರಿಂದ ಬಹುಶಃ ಅವರನ್ನು ಮತ್ತು ಸಮುದಾಯವನ್ನು, ನೀವು ಹೇಳಿದಾಗೆ 17% ಜನ ಇದ್ದಾರೆ, ಆ ಸಮುದಾಯವನ್ನು ಏನು ಸಮಾಧಾನಪಡಿಸುವ ಸಲುವಾಗಿ ಮತ್ತೊಬ್ಬ ಲಿಂಗಾಯತ ಸಮುದಾಯದವರನ್ನೇ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳು ಇರಲಿಕ್ಕಿಲ್ವಾ? ಅಲ್ಲ, ಅದು ಇದೆ. ಅದು ಏನಂದ್ರೆ ಅದಕ್ಕಾಗಿಯೇ ಈ ಅಪ್ಪನವರ ಪದಚ್ಯುತಿಯಿಂದ ಅತೃಪ್ತಿ ಹೊಂದಿರುವ, ಅಸಮಾಧಾನಗೊಂಡಿರುವ ಲಿಂಗಾಯತ ಸಮುದಾಯವನ್ನ ಮ್ಯಾನೇಜ್ ಮಾಡುವಂತ ಒಬ್ಬ ಲಿಂಗಾಯತ ಲೀಡರ್ಗಾಗಿ ಅವರು ಹುಡುಕಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಈಗ ರೇಸ್ ನಲ್ಲಿರುವ ಬಹಳಷ್ಟು ಲಿಂಗಾಯತ ಅಭ್ಯರ್ಥಿಗಳು ಯಡಿಯೂರಪ್ಪನವರಿಗೆ ಬಹಳ ಆತ್ಮೀಯರಲ್ಲ. ಉದಾಹರಣೆಗೆ ಯತ್ನಾಳ್ ಆಗ್ಲಿ, ನಿರಾಣಿ ಆಗ್ಲಿ, ಇವರು ಯಾರು ಕೂಡ ಅವರಿಗೆ ಆತ್ಮೀಯರಾಗಲಿ. ಅವರಲ್ಲಿ ಒಂದೇ ಒಂದು ಎಕ್ಸೆಪ್ಷನ್ ಏನಂದ್ರೆ ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಇಲ್ಲಿಯವರೆಗೆ ಯಡಿಯೂರಪ್ಪನವರಿಗೆ ನಿಷ್ಠರಾಗಿ ಉಳಿದವರು. ಅದರಿಂದ ಆಮೇಲೆ ಲಿಂಗಾಯತ ಸ್ವಾಮೀಜಿಗಳನ್ನು ಅವರು ಹ್ಯಾಂಡಲ್ ಮಾಡುವಷ್ಟು ಅವರ ಹತ್ರ ಚಾಕಚಕ್ಯತೆ ಇದೆ ಅಂತ ನನಗೆ ಅನಿಸ್ತೇವೆ. ಮಾಜಿ ಮುಖ್ಯಮಂತ್ರಿಗಳ ಮಗ, ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿತ್ತು. ಉಳಿದವರ ತರ ಒಂದು ತಲೆಮಾರಿನ ರಾಜಕಾರಣಿ ಅಲ್ಲ ಅವರು, ಒಂದು ಕುಟುಂಬದ. ಅವರ ಹಿಂದಿನ ತಲೆಮಾರು ಅಂದ್ರೆ ಅಪ್ಪ ಕೂಡ ಇದ್ದುದರಿಂದ ಅವರಿಗೆ ಆ ಸಮುದಾಯದ ಮೇಲೆ ಒಂದಷ್ಟು ಪ್ರಭಾವ ಇದೆ. ಆದ್ರೆ ಬಸವರಾಜ ಬೊಮ್ಮಾಯಿ ಆ ರೀತಿಯಲ್ಲಿ ನೋಡಿದ್ರೆ ಅವರು ಲಿಂಗಾಯತ ಅಭ್ಯರ್ಥಿಯನ್ನೇ ಮಾಡಿದ್ರೆ ಅವರು ಸೂಕ್ತ ಅಭ್ಯರ್ಥಿಯಾಗಿ ನಮಗೆ ಕಾಣಿಸ್ತಾರೆ ಹೊರನೋಟಕ್ಕೆ. ಆಂತರಿಕ ವಿಚಾರಗಳು ಏನೋ ಇದೆ ಗೊತ್ತಿಲ್ಲ. ಈಗ ಅವರ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಅವರು ಸಂಘ ಪರಿವಾರಕ್ಕೆ ಸೇರಿದವರಲ್ಲ ಎನ್ನುವುದು. ಅವರು ಜನತಾದಳದಿಂದ ಅವರು ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದವರು. ಅವರು ಯಾವತ್ತು ಬಿಜೆಪಿ ಜೊತೆ ಅವರ ಸಂಪರ್ಕ ಇರಲಿಲ್ಲ. ಇತ್ತೀಚೆಗೆ ಅವರು ಬಿಜೆಪಿ ಸೇರಿದ ಮೇಲೆ ಆ ಪಕ್ಷದ ಮತ್ತು ಸಂಘ ಪರಿವಾರದ ಸಂಪರ್ಕಕ್ಕೆ ಬಂದವರು. ಅದು ಒಂದು ಅವರ ಮೈನಸ್ ಪಾಯಿಂಟ್.
ಇಲ್ಲದಿದ್ರೆ ಅನುಭವದಲ್ಲಿ ಮತ್ತು ಅವರು ಒಂದು ಸಾದರ ಕಮ್ಯುನಿಟಿಗೆ, ಲಿಂಗಾಯತರ ಸಬ್ ಸೆಕ್ಟರ್ ಸಾದರ ಕಮ್ಯುನಿಟಿಗೆ ಸೇರಿದವರು. ಅದು ಕೂಡ ಪಂಚಮಸಾಲಿ ಸೆಕ್ಟ್ ತರ ಬಹಳ ದೊಡ್ಡ ಫಾಲೋಯಿಂಗ್ ಇದ್ದ ಒಂದು ಸೆಕ್ಟ್. ಅದರಿಂದ ಆ ದೃಷ್ಟಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಲಿಂಗಾಯತ ಅಭ್ಯರ್ಥಿಯನ್ನು ಮಾಡಿದ್ರೆ ಅವರು ಸೂಕ್ತ ವ್ಯಕ್ತಿ ಅಂತ ನಮಗೆ ಅನಿಸುತ್ತೆ ಹೊರನೋಟಕ್ಕೆ. ಈಗ ಆದ್ರೆ ಸಂಘ ಪರಿವಾರ ಯಾವ ರೀತಿ ಯೋಚನೆ ಮಾಡುತ್ತೆ ಎನ್ನುವುದನ್ನು ಕಾದು ನೋಡ್ಬೇಕಾಗುತ್ತೆ. ಸರ್ ಈ ನಡುವೆ ಈಗ ಮೊನ್ನೆ ದಿವಸ ಬಿಡುಗಡೆ ಆದಂತ ಒಂದು ಏನು ನಕಲಿ ಅಂತ ಹೇಳಲಾದ ಆಡಿಯೋ ಇತ್ತಲ್ಲ, ನಳಿನ್ ಕುಮಾರ್ ಕಟೀಲ್ ಅವರದು ಧ್ವನಿಯಲ್ಲಿದ್ದಂತ ಆಡಿಯೋ. ಹೌದು. ಆ ಆಡಿಯೋದಲ್ಲಿದ್ದಂತ ಒಂದು ವಿಚಾರ ಈಗ ಸ್ಪಷ್ಟ ಏನು ಆಯ್ತು, ಅದರಲ್ಲಿ ಏನೋ ಮುಖ್ಯಮಂತ್ರಿಯನ್ನು ನಾವು ಕೆಳಗಿಳಿಸ್ತೇವೆ ಅಂತ. ಸೊ ಅದರಲ್ಲೇ ಇದ್ದಂತ ಇನ್ನೊಂದು ವಿಚಾರ, ಶೆಟ್ಟರ್ ಮತ್ತು ಈಶ್ವರಪ್ಪ ಅವರನ್ನು ಮತ್ತು ಅವರ ಟೀಮ್ ಅನ್ನು ಕೂಡ ಬದಿಗೆ ಸರಿಸ್ತೇವೆ ಅಂತ, ಎಲ್ಲ ಹೊಸ ಟೀಮ್ ಕಟ್ತೇವೆ ಅಂತ. ಮತ್ತೆ ಮುಖ್ಯಮಂತ್ರಿ ಆಗೋರು ಏನು ಡೆಲ್ಲಿಯಿಂದ ನಿರ್ಧಾರ ಆಗುತ್ತೆ ಅಥವಾ ಡೆಲ್ಲಿಯಿಂದ ಬರ್ತಾರೆ ಅಂತ. ಈಗ ಆಡಿಯೋ ನಕಲಿಯೇ ಆಗಿದ್ದರೂ ಕೂಡ ಅದು ಹೇಳಿದ್ದ ಸಂದೇಶಗಳು ಒಂದು ಹಂತದಲ್ಲಿ ಈಗ ಏನು ಅಸಲಿ ಆಗ್ತಾ ಬರ್ತಾ ಉಂಟು, ನಿಜ ಆಗ್ತಾ ಬರ್ತಾ ಉಂಟು. ಅದೇ ರಾಜೀನಾಮೆ ಕೊಡುದು ಅದು ಈಗಾಗಲೇ ನಿರೀಕ್ಷಿತವಾದುದು. ಅವರು ಇನ್ನೂ 2 ವಿಚಾರ ಹೇಳಿದ್ದಾರೆ ನಿಮ್ಮ ಅದರ ಪ್ರಕಾರ. ನಾನು ತಮಾಷೆಗೆ ಹೇಳ್ತಾ ಇದ್ದೇನೆ, ಆದ್ರೆ ನನಗೆ ಅದೇನು ನಕಲಿ ಅಂತ ಏನು ಅನ್ಸೋದಿಲ್ಲ. ರಮಣಾತ್ರಯಗಳು ಹೇಳಿದಾಗೆ ಎಲ್ಲವನ್ನೂ ನಕಲಿ ಮಾಡ್ಬೋದು, ಮನುಷ್ಯ ನಗುದನ್ನು ನಕಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕೆ ನಳಿನ್ ಕುಮಾರ್ ಕಟೀಲ್ ಅವರ ವಾಯ್ಸೇ ಇರ್ಬೋದು, ಅವ್ರು ಅದನ್ನ ಧೈರ್ಯದಿಂದ ಹೇಳ್ಬೇಕಪ್ಪ, ಏನ್ ಅದ್ರಲ್ಲಿ ಸಮಸ್ಯೆ ಏನಿಲ್ಲ. ಅದೆಲ್ಲ ಯಾವ್ದು ನಕಲಿ ಅಂತ ತಿಳ್ಕೊಳ್ಳುವ ಆ ಸಂದೇಶದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಅದ್ರಲ್ಲಿ 2 ವಿಚಾರ ಹೇಳಿದ್ದಾರೆ. ಒಂದು, ಡೆಲ್ಲಿಯಿಂದಲೇ ಒಬ್ಬರನ್ನ ಇಲ್ಲಿ ಕಳಿಸ್ತೇವೆ ಅಂತ. ಡೆಲ್ಲಿಯಿಂದ ಕಳಿಸುದಿದ್ರೆ ಪ್ರಹ್ಲಾದ್ ಜೋಶಿ ಹೆಸರು ಫೋರ್ ಫ್ರಂಟ್ ಅಲ್ಲಿ ಇದೆ, ಉಳಿದವರು ಇದ್ದಾರೆ, ಆದ್ರೆ ಅವರ ಪ್ರೋ ಫ್ರಂಟ್ ಅಲ್ಲಿ ಇದೆ. ಇನ್ನೊಬ್ರು ಲಿಂಗಾಯತರನ್ನ ಮಾಡಿದ್ರೆ ಇನ್ನೊಬ್ರು ಶಿವಕುಮಾರ್ ಉದಾಸಿ ಇದ್ದಾರೆ. ಅದರ ನಂತರ ಈಗಾಗಲೇ 25 ಮಂದಿ ಅವರ ಎಂಪಿಗಳಿದ್ದಾರೆ ಅಂದ್ರೆ ಬೇರೆ ಬೇರೆ ಜಾತಿಯವರು ಕೂಡ ಇರುವುದರಿಂದ, ಉದಾಹರಣೆಗೆ ನಾರಾಯಣ ಸ್ವಾಮಿ ಇದ್ದಾರೆ, ದಲಿತರು ಇದ್ದಾರೆ. ಅದರಿಂದ ಯಾರು ಬರ್ತಾರೆ ಎನ್ನುವುದು ಒಂದು ಸರ್ಪ್ರೈಸ್ ಇರ್ಬೋದು. ಅದರಿಂದ ಆ ಮಟ್ಟಿಗೆ ಅದು ನಿಜ ಆಗಿದೆ, ಅದು ನಿಜ ಆಗ್ಲೂಬಹುದು. ಸಾಮಾನ್ಯವಾಗಿ ಡೆಲ್ಲಿಯಿಂದ ಕಳಿಸುವ ಯೋಚನೆ ಇರ್ಬೋದು ಅವ್ರಿಗೆ. ಇದ್ರೆ ಈ 3-4 ಹೆಸರುಗಳಲ್ಲಿ ಯಾವ್ದಾದ್ರು ಒಂದು ಆಗ್ಬೋದು, ಹೇಳ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ನಕಲಿ ಅಂತ ಹೇಳಿದರೆ, ಒಂದು ರೂಮರ್ ಪ್ರಕಾರ ರಾಜ್ಯ ಬಿಜೆಪಿ ಅಧ್ಯಕ್ಷರು ಬದಲಾಗ್ತಾರೆ ಎನ್ನುವುದು ಕೂಡ ಇದೆ. ಅವರು ಹೇಳಿದ್ದಾರೆ ಎರೆಗ್ಲ ಪೊಡಚಿ ಇದೆಲ್ಲ ಚೇಂಜ್ ಆಗುದಿಲ್ಲ ಅಂತ, ನಕಲಿ ಅಡಿ ಅಂತ ತಿಳ್ಕೊಂಡ್ರು. ಅದರಿಂದ ಯಾಕೆಂದ್ರೆ ಈಗ ಹೊಸ ಮುಖ್ಯಮಂತ್ರಿ ಬಂದಾಗ ಇಡೀ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡ್ಬೇಕಾಗುತ್ತೆ. ಆಗ ಪುನರ್ರಚನೆ ಮಾಡಿದಾಗ ಕೆಲವರು ಕಳ್ಕೊಳ್ತಾರೆ. ಈಗ ಈ ಒಂದು ವಿಚಾರ, ಇನ್ನೊಂದು ವಿಚಾರ ನೀವು ಏನು ಪ್ರಸ್ತಾಪ ಮಾಡಿದಿರಿ ಈಶ್ವರಪ್ಪ ಮತ್ತು ಶೆಟ್ಟರ್ ಬಗ್ಗೆ, ಅದು ನಿಜ ಇದ್ರೂ ಇರಬಹುದು. ಯಾಕೆಂದ್ರೆ ಬಹಳಷ್ಟು ಹಿರಿಯರನ್ನ ಸಂಪುಟದಿಂದ ಕೈ ಬಿಟ್ಟು ಅವರಿಗೆ ಒಂದು ಆನರೇಬಲ್ ಎಕ್ಸಿಟ್ ಕೊಡ್ಬೇಕೇನೋ ಒಂದು ಯೋಚನೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಇದೆ ಅಂತ ನನಗೂ ಬಹಳ ಮಂದಿ ಹೇಳ್ತಾ ಇದ್ದಾರೆ. ಅವ್ರಿಬ್ಬರು ಹೆಸರು ಮಾತ್ರ ಅಲ್ಲ, ಬಹಳ ಮಂದಿ ಹಿರಿಯರು ಬರ್ತಾರೆ. ಉದಾಹರಣೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಹಿಂದೆ ಇತ್ತಂತೆ ಅದರಲ್ಲಿ. ಅದರಿಂದ ಯಾರ್ಯಾರನ್ನು ಅವರ ಆಸೆ ತೀರಿಸಲಿಕ್ಕೋಸ್ಕರ ಸಚಿವರು ಅದು ಮಾಡಿ ಮುಂದಿನ ಚುನಾವಣೆ ವೇಳೆಗೆ ಅವರಿಗೆಲ್ಲ ಒಂದು ಆನರೇಬಲ್ ಎಕ್ಸಿಟ್ ಕೊಟ್ಟು ಹೊಸ ತಲೆಮಾರಿನ ನಾಯಕರನ್ನ ಪಕ್ಷದೊಳಗೆ ಅವರಿಗೆ ಅವಕಾಶ ಕೊಡ್ಬೇಕಂತ ಒಂದು ಯೋಜನೆ ಸಂಘ ಪರಿವಾರ ಮತ್ತು ಪಕ್ಷದೊಳಗೆ ಇದೆ ಅಂತ ಅದನ್ನ ಬಲ್ಲವರು ಹೇಳ್ತಾ ಇದ್ದಾರೆ. ಅದರಿಂದ ಆ ಪಾರ್ಟ್ ನಿಜ ಇರ್ಬೋದು, ಇಲ್ಲದಿದ್ರೆ ಆ 2 ಸಂದೇಶಗಳು ನಿಜ ಆಗ್ಬೋದು. ಡೆಲ್ಲಿಯಿಂದ ಬರುದು ಮತ್ತು ಹಿರಿಯರನ್ನ ಮನೆಗೆ ಕಳಿಸುದು. ಯಾಕೆಂದ್ರೆ ಅದರ ಮೂಲಕ ಒಂದು ಸಾಂತ್ವನ ಮಾಡಿದಾಗುತ್ತೆ. ಅವರೊಬ್ಬರನ್ನು ಮಾತ್ರ ರಾಜೀನಾಮೆ ತಗೊಳ್ಳೋದಲ್ಲ, ಅವರ ಹೆಚ್ಚು ಕಡಿಮೆ ಅವರ ಆಜುಬಾಜು ವಯಸ್ಸಿನಲ್ಲಿರುವ ಈಶ್ವರಪ್ಪ, ಶೆಟ್ಟರ್ ಅವರು ಹಿರಿಯರ ಸ್ಥಾನಕ್ಕೆ ಬಂದು ಬಿಟ್ಟಿದ್ದಾರೆ. ಅವರನ್ನು ಕೂಡ ಸಂಪುಟದಿಂದ ಕೈ ಬಿಟ್ಟು ಇವರನ್ನ ಒಂದು ಸ್ವಲ್ಪ ತೃಪ್ತಿಗೊಳಿಸುವ ಒಂದು ಪ್ಲಾನ್ ಇದ್ರೂ ಇರಬಹುದು. ಸಿಟಿ ರವಿಯ ಹೆಸರು ನೀವು ಮರೆತು ಬಿಟ್ರಿ, ಅವರು ಕೂಡ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರಲ್ಲ. ಅಲ್ಲ, ಸಿಟಿ ರವಿಯಿಂದ ಹಿಡಿದು ತೇಜಸ್ವಿ ಸೂರ್ಯವರೆಗೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ, ಅದು ಬೇರೆ. ಈಗ ಸಿಟಿ ರವಿ ಯಾಕೆ, ನಿಮ್ಮ ಸುನೀಲ್ ಕುಮಾರ್ ಹೆಸರು ಕೂಡ ಬರ್ತಾ ಇದೆ ಅದರಲ್ಲಿ. ಅದರಿಂದ ಈಗ ನಾವೆಲ್ಲ ಬಹಳ ಆಕ್ಟಿವ್ ಆಗಿ ಪತ್ರಿಕಾ ವೃತ್ತಿಯಲ್ಲಿ ಇರುವಾಗ ಈ ಚುನಾವಣೆ ಕಾಲದಲ್ಲಿ ಬಹಳ ಮಂದಿ ನಮ್ಮ ಹತ್ರ ಬರ್ತಾರೆ, ನಮ್ದೊಂದು ಹೆಸರು ಸೇರಿಸಿ ಸರ್ ಕೇಳಿ ಬರ್ತಾ ಇದೆ ಅಂತ. ಹಾಗೆ ಬಹಳ ಮಂದಿ ಒಂದು ನಮ್ಮ ಹೆಸರು ಇದೆ ಅಂತ ಅವರೇ ಹೇಳ್ಕೊಂಡು ಬರುವುದು ಉಂಟು. ಆದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ ಅವರ ಯಾವ ಮಾನದಂಡಗಳಿಗೆ ಯಾರು ಫಿಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈಗ ಬರೀ ವಯಸ್ಸಿನ ಒಂದೇ ನೋಡುದಿಲ್ಲ, ಅವರ ಅನುಭವವನ್ನು ನೋಡ್ತಾರೆ, ಅವರ ಮುನ್ನೆಲೆಯನ್ನು ನೋಡ್ತಾರೆ.
ಅದನ್ನೆಲ್ಲ ಸಂಘ ಪರಿವಾರಕ್ಕೆ ಇದಕ್ಕೆ ಬಿಜೆಪಿಯಲ್ಲಿ ಇನ್ನೊಂದಿದೆ, ಬರೀ ಪಕ್ಷಕ್ಕೆ ನಿಷ್ಠರಾಗಿದ್ದರೆ ಸಾಲದು, ಸಂಘ ಪರಿವಾರಕ್ಕೆ ನಿಷ್ಠರು ಯಾರೇ ಆಗಿದ್ದಾರೆ ಎನ್ನುವುದನ್ನು ಒಂದು ಅವರು ನೋಡ್ತಾರೆ. ಆ ಲೆಕ್ಕವನ್ನೆಲ್ಲ ಮಾಡಿ ಅದರ ನಂತರ ಬಹುಶಃ ನನ್ನ ಪ್ರಕಾರ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ರೆಡಿ ಇರ್ತಾರೆ. ಅಷ್ಟು ಬೇಜವಾಬ್ದಾರಿತನ ಅವ್ರೇನು ತೋರುದಿಲ್ಲ. ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವುದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಆಗಿದೆ. ಆದ್ರೆ ಅವ್ರು ಅನೌನ್ಸ್ ಮಾಡುವಾಗ ಸ್ವಲ್ಪ ಇವತ್ತೇ ಮಾಡ್ತಾರ ನಾಳೆ ಮಾಡ್ತಾರ ನೋಡ್ಬೇಕು. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ರೆಡಿ ಮಾಡದೆ ಮುಖ್ಯಮಂತ್ರಿಯನ್ನ ರಾಜೀನಾಮೆ ಕೊಡಿಸುವಷ್ಟು ಮೂರ್ಖತನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ಲಿಕ್ಕಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೇನೆ. ಇದು ಸತ್ಯ. ಅದರಿಂದ ಅದು ಯಾವಾಗ ಪ್ರಕಟ ಆಗ್ತದೆ ಎನ್ನುವುದನ್ನ ಕಾದು ನೋಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.